ಚಿಲಿ, ಬೊಲಿವಿಯಾ ಮೂಲದ ಮೆಣಸಿನಕಾಯಿ 450 ವರ್ಷಗಳ ಹಿಂದೆ ಭಾರತಕ್ಕೆ ಬಂತು. ಇಂದು ಮೆಣಸಿನಕಾಯಿ ರಫ್ತು ಮಾಡುವ ದೇಶಗಳಲ್ಲಿ ಭಾರತವೂ ಒಂದು. ಚೀನಾವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ಜಗತ್ತಿನ ಒಟ್ಟು ಮೆಣಸಿನಕಾಯಿ ಉತ್ಪಾದನೆ 3.61 ಕೋಟಿ ಟನ್. ಅದರಲ್ಲಿ 1.67 ಕೋಟಿ ಟನ್ ಚೀನಾದಲ್ಲಿ ಬೆಳೆಸುತ್ತಾರೆ. ಮೆಕ್ಸಿಕೋ 28 ಲಕ್ಷ ಟನ್, ಇಂಡೋನೇಷ್ಯಾ 27 ಲಕ್ಷ ಟನ್, ಟರ್ಕಿ 26 ಲಕ್ಷ ಟನ್, ಸ್ಪೇನ್ 15 ಲಕ್ಷ ಟನ್ ಮೆಣಸಿನಕಾಯಿ ಬೆಳೆದು ಕ್ರಮವಾಗಿ ಅನಂತರದ ಸ್ಥಾನಗಳಲ್ಲಿ ಇದ್ದಾರೆ. ಭಾರತದ ಆಂಧ್ರದ ಗುಂಟೂರು ಮೆಣಸಿನಕಾಯಿ ಅದರಲ್ಲೂ ಸಣ್ಣ ತುಂಬಾ ಪ್ರಸಿದ್ಧಿ. ಇಲ್ಲಿಂದ ಸಾಕಷ್ಟು ಮೆಣಸಿನಕಾಯಿ ರಫ್ತು ಕೂಡ ಆಗ್ತಿದೆ. ಅತಿ ಮೆಣಸು ಬಳಸುವ ಮಸಾಲೆ ಪದಾರ್ಥ ಪ್ರಿಯರು ಈ ಆಂಧ್ರ, ತೆಲಂಗಾಣದವರು. ಇವರ ಚಿಕನ್ ಚಿಲ್ಲಿ, ಕೋಡಿ ಪುಲಸ್ಸು, ಗೊಂಕುರ ಪಚ್ಚಡಿ, ಬಿರಿಯಾನಿ ಎಲ್ಲ ಮೆಣಸುಮಯ. ಈ ಎರಡು ರಾಜ್ಯಗಳ ಬಳಿಕ ಮೆಣಸಿನಕಾಯಿ ಹೆಚ್ಚು ಬೆಳೆಸುವವರು ಎಂದರೆ ತಮಿಳುನಾಡು, ರಾಜಸ್ಥಾನ, ಮಹಾರಾಷ್ಟ್ರಗಳು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.